ಪಂಚಾಯತಿಲಿ ಬರೀ ಹಗರಣಗಳೇ ಆಯ್ತವೆ. ಯಾವುದೋ ಒಂದು ಕೆಲಸ, ಒಂದು ಚರಂಡಿ ನಿರ್ಮಾಣಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮನ್ನು ನಿಲ್ಲಿಸಲದ ಆರೋಪಗಳು ಹಾಕಿ ನಮ್ಮ ಮೇಲೆ ದುಷ್ಟನೆಗಳಿಂದ ಮಾತಾಡೋಕ್ಕೂ ರೆಡಿಯಾಗಿದ್ದಾರೆ. ಚರಂಡಿ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿ ಸಾರ್ವಜನಿಕರು ಮಂಗಳವಾರ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದ್ದು, ತಾಲೂಕಿನ ಹೊಸಕೋಟೆ ಹೋಬಳಿಯ ಚಿಕ್ಕಜಾಲೂಡು ಗ್ರಾಮದಲ್ಲಿ ಚರಂಡಿ ನಿರ್ಮಿಸುವಂತೆ ಒತ್ತಾಯಿಸಿ ಸಾರ್ವಜನಿಕರು ಮಂಗಳವಾರ ಗ್ರಾಮ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಚಿಕ್ಕಜಾಲೂಡು ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಸುತ್ತಮುತ್ತಲೂ ಮಳೆ ನೀರು, ಚರಂಡಿ ನೀರು ಸಂಗ್ರಹಗೊಂಡು ಪರಿಸರ ಮಾಲಿನ್ಯವಾಗುತ್ತಿದೆ. ಕ್ರಿಮಿಕೀಟಗಳು ಹೆಚ್ಚಾಗಿದ್ದು ದುರ್ವಾಸನೆ ಬರುತ್ತಿದೆ. ಶಾಲಾ ಮಕ್ಕಳು, ಸಾರ್ವಜನಿಕರು ಕೊಳಚೆ ನೀರಿನಲ್ಲೇ ಓಡಾಡಬೇಕಾದ ಪರಿಸ್ಥಿತಿ ಉಂಟಾಗಿದ್ದು, ನೀರು ಖಾಸಗಿ ಜಮೀನಿನಲ್ಲಿ ಹರಿಯಬೇಕಾಗಿದೆ. ಆದರೆ ಖಾಸಗಿಯವರು ಇದಕ್ಕೆ ಅವಕಾಶ ನೀಡುತ್ತಿಲ್ಲ. ಇದರಿಂದ ರಸ್ತೆ ಮೇಲೆ ನೀರು ಸಂಗ್ರಹಗೊಂಡು ಜನಸಾಮಾನ್ಯರಿಗೆ ಸಮಸ್ಯೆಯಾಗುತ್ತಿದೆ ಎಂದರು. ಈ ಕುರಿತು ಗ್ರಾಮ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಸ್ಥಳಕ್ಕೆ ಬಂದ ಅಧಿಕಾರಿಗಳು ಏನೂ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ನಾಳೆಯೇ ಚರಂಡಿ ಕಾಮಗಾರಿ ಆರಂಭಿಸುವುದಾಗಿ ಪಿಡಿಒ ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಹಿಂಪಡೆದಿದ್ದೇವೆ. ಕಾಮಗಾರಿ ಆರಂಭಿಸದಿದ್ದರೆ ಮತ್ತೆ ಪ್ರತಿಭಟಿಸುತ್ತೇವೆ. ಇದೇ ವೇಳೆ ದೊಡ್ಡ ಜಾಲೂಡು ಗ್ರಾಮವನ್ನು ಕಂದಾಯ ಗ್ರಾಮವನ್ನಾಗಿ ಮಾಡುವ ಪ್ರಕ್ರಿಯೆಯ ಅಂಗವಾಗಿ ನಿವೇಶನ ಸಮೀಕ್ಷೆಗೆ ಆಗಮಿಸಿದ್ದ ಉಪವಿಭಾಗಾಧಿಕಾರಿಗಳು ಹಾಗೂ ತಹಶೀಲ್ದಾರಿಗೆ ಸಮಸ್ಯೆ ಕುರಿತು ಮನವಿ ಸಲ್ಲಿಸಲಾಯಿತು. ತಹಶೀಲ್ದಾರ್ ಅವರನ್ನು ಸ್ಥಳಕ್ಕೆ ಕರೆಸಿ ಸಮಸ್ಯೆ ಬಗೆಹರಿಸುವಂತೆ ಆದೇಶ ನೀಡಿದರು. ವರದಿ ಅಂದಿಶ್ ನಾಯ್ಕ್ ಪಿ. ಅಲ್ಲೇ ಚರಂಡಿ ವಿಚಾರ ಮಾಡ್ತಾರೆ. ಅದರಲ್ಲೇ ಮತ್ತೆ ಒಂದು ಕುಟುಂಬ ಹೋಗಿದೆ. ಅದರಿಂದ ಒಂದು ಕುಟುಂಬ ನಾಗರಾಜ್ ಅಂತ ಹೇಳ್ಬಿಟ್ಟು ಊರ್ ಬಿಟ್ಟು ಆ ಕಡೆ ಹೋಗಿದ್ದಾನ. ಮತ್ತೆ ಸೊಳ್ಳೆ ಕಡದಿಂದ ಹುಡುಗರಿಗೆಲ್ಲ ಕಾಯಿಲೆ ಬಂದಿದೆ. ಚಿಕ್ಕ ಪಕ್ಕದಲ್ಲೇ ಸ್ಕೂಲ್ ಐತೆ, ಅದೆಲ್ಲ ಸಮಸ್ಯೆ ಆಗಿದೆ. ನಮ್ಗೆ ಏನಿಲ್ಲ, ಆ ನೀರು ಹೋಗಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಅರ್ಚನೆ ಮಾಡ್ತಿರೋದು ಯಾರು? ಅಲ್ಲಿ ನೀರು ಯಾರು ಮಾಡ್ತಿದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿದ್ರೆ ನಾವು ಅವ್ರನ್ನೇ ಕೇಳಿದ್ವಿ. ನಮ್ಗೆ ಗೊತ್ತಿದ್ರೆ ನಾವು ಅವ್ರನ್ನೇ ಕೇಳಿದ್ವಲ್ಲ, ಏನಕ್ಕೆ ಅರ್ಚನೆ ಮಾಡ್ತಿಲ್ಲಪ್ಪ ಅಂತೇಳಿ. ಪಿಡಿಒ ಅವರೇ ಹೇಳಿದ್ದಾರೆ ಅರ್ಚನೆ ಮಾಡ್ತಿದ್ದಾರೆ ಅಂತ. ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಾರೆ. ಪಿಡಿಒ ಅವರು ಮೆಂಬರ್ ಅವ್ರು ಹೇಳಿದ್ರೆ ಅವ್ರನ್ನ ಕೇಳ್ರಿ. ಅವ್ರನ್ನ ಕೇಳಿದ್ರು ನಾವು. ಪಿಡಿಒ ಅವರೇ ಹೇಳಿದ್ರು. ಅವರೇ ನಮ್ಗೆ ಯಾರು ಅರ್ಚನೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರು ಬಂದು ಹೇಳಿದ್ರೆ ನಾವು ಕೇಳಿ ಎಲ್ಲ ಅವರೇ ಸುಮಾರು ಒಂದು ಇದೇನಡ 6 ತಿಂಗಳಿಂದ ಪಿಡಿಗೆ ಹೇಳಿದ್ನಿ. ಅವರು ಕಿವಾಗ ಹಾಕೊಂತಿರಲ್ಲ. ಏಡಿಗೆ ಹೇಳಿದ್ದೀನಿ, ತಿರ್ಗಾ ದೇವಸ್ಥರಿಗೆ ಹೇಳಿದ್ದೀನಿ. ಅವ್ರೆಲ್ಲರಿಗೂ ಗಮನ ತಂದಿದ್ದೆ. ನಾವು ಸುಮ್ಮನೆ ಇಲ್ಲ. ನೀವು ಅರ್ಜಿ ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದ್ದು ನಾನು ಮೇಡಮ್ಗೂ ಕೊಟ್ಟಿದ್ದೀನಿ. ಪಿಡಿಒ ಹೇಳಿದ್ರು 1 ವಾರದೊಳಗಡೆ ನಾನು ಮಾಡ್ಕೊಡ್ತಪ್ಪ ಅಂತ. ಎಷ್ಟು ದಿವಸ ಅಂತ ಹೇಳಿ ಎಲ್ಲ ಮೆಂಬರ್ಗಳು ಯಾರು ಕೇಳಿಲ್ಲ, ನಾನು ಕೇಳಿದ್ದೀನಿ. ಚರಂಡಿಯನ್ನು ಸರಿಯಾಗಿ ಮಾಡಿಸಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ರೆ ಅವರು ಬಂದು ನಮಗೆ ಅಲ್ಲೇ ಇಲ್ಲದ ಸಲ್ಲದ ಆರೋಪಗಳನ್ನು ಹಾಕಿ ಟೀಕೆಗಳನ್ನು ಮಾಡುತ್ತಾರೆ. ಆದ್ರಿಂದ ನಾವು ಇಂದು ಈ ತಾಲೂಕು ಆಫೀಸ್ ಪಂಚಾಯಿತಿಯನ್ನು ಬಂದ್ ಮಾಡುತ್ತಿದ್ದೇವೆ. ದುರಸ್ಥಿತಿ ಗೊಬ್ಬೆಲ್ಲದ್ದು ಯಾವ ಊರಲ್ಲಿ ಅದ? ಊರ ಹೆಸರು ಹೇಳಿ. ಚಿಕ್ಕಜಾಲೂಡು ಗ್ರಾಮದ ಸರ್ಕಾರಿ ಶಾಲೆಯ ಆವರಣದ ಹಿಂಭಾಗದಲ್ಲಿ ಅಲ್ಲೊಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ನೀರು ನಿಂತಿದ್ದಾವೆ. ಆದುದರಿಂದ ಅಲ್ಲಿ ಏನು ಶಾಲಾ ಮಕ್ಕಳಿಗೆ ಸೊಳ್ಳೆಗಳೆಲ್ಲ ದುರ್ವ್ಯವಸ್ಥೆಯಲ್ಲಿದೆ. ಅದನ್ನ ಸರಿಪಡಿಸಬೇಕೆಂದು ಒತ್ತಾಯ ಮಾಡುತ್ತಿದ್ದೇವೆ. ಅರ್ಜಿ ಕೊಟ್ಟಿದ್ದೀರಾ? ಮುಂಚೆ ಹಣ ಕೊಟ್ಟಿದ್ದೀವಣ್ಣ. ಎಷ್ಟು ದಿವಸ ಆಗಿದೆ ಕೊಟ್ಟಿ? ಹಣ ಕೊಟ್ಟು ಸುಮಾರು ಅಂದ್ರೆ 2 ತಿಂಗಳಾಯ್ತು. ಯಾರ್ಯಾರು ಕೊಟ್ಟಿದ್ದೀರಾ? ಪಿಡಿಒ ಒಂದು ಕೊಟ್ಟಿದ್ದೀವಿ, ತಹಶೀಲ್ದಾರ್ಗೂ ಹೋಗಿದೆ. ನಿಮ್ಮ ಹೆಸರೇನಪ್ಪ? ಉಮೇಶ್ ಅಂತ. ನಿಮ್ಮ ಹೆಸರು? ಚೌರ ಮಾಡಿರ್ತಾರಲ್ಲ, ಅಲ್ಲೇ ವೆಂಕಟೇಶ. ಒಂದು ಕುಟುಂಬ ಊರ್ ಬಿಟ್ಟು ಹೋಗಿದೆ. ಜಾಲೂಡು ಯೂತನ ಏನ್ ಗೊತ್ತಾ, ಅಲ್ಲಿ ಆಗಿರುವಂತ ದುರ್ವ್ಯವಸ್ಥೆಯಿಂದ ಒಂದು ಕುಟುಂಬ ಅನಾಥ ಆಗ್ಬಿಟ್ಟಿದೆ. ಇರಕ್ ಜಾಗ ಇಲ್ಲ ಅವ್ರಿಗೆ. ಯಾವ್ದೋ ಕೂರ್ಪಾಡಲ್ಲಿ ಜೀವನ ಮಾಡ್ತಾ ಇದ್ರು ನಾಗರಾಜು ಅಂತ. ಅಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಜನಪ್ರತಿನಿಧಿಗಳು ಏನಿಲ್ಲ, ದುರ್ವ್ಯವಸ್ಥೆಗೆ ಅದೇ ಜಾಗದಲ್ಲಿ ಹಂಗೆ ಓಡಾಡ್ತಾರೆ ದಿನ ಪ್ರತಿದಿನ. 3 ಜನ ಮೆಂಬರ್ ಅದೇ ದಾರಿಯಲ್ಲೇ ಓಡಾಡ್ತಾ ಇದ್ದಾರೆ. ಅವ್ರ ಗಮನಕ್ಕೆ ತಂದಿಲ್ವಾ ನೀವು? ನಾವು ಅವ್ರಿಗೂ ಒಬ್ಬರು ಮಾತಾಡಿ ಅಣ್ಣ, ನಾವು ಅವ್ರ ಗಮನಕ್ಕೆ ತಂದಿದೀವಿ. ಅವರು ಅದಕ್ಕೆ ನಮ್ಗೆ ಸಹಕರಿಸಿಲ್ಲ. ದಿನ ಅದರಲ್ಲೇ ಅಡ್ಡಾಡ್ತಿದ್ದಾರೆ. ಆದ್ರೂ ಒಂದ್ ದಿವಸ ಕೂಡ ಮಾತಾಡಿಲ್ಲ ಅವ್ರು ಅದ್ರ ಬಗ್ಗೆ. ಮಾಡಿಲ್ಲ ಅಂತ ಹೇಳು, ಒಪ್ಕೊಂತೀನಿ. ಮಾಡಿಲ್ಲ ಅಂತ ಬಂದಿರ್ತೀನಿ. ಗಮನಕ್ಕೆ ತಂದ್ರೆ ಮಾಡಕ್ಕಾಗಿಲ್ಲ. ಯಾರು ತಂದಿಲ್ಲ. ನಾನು ಅದೇ ಹೇಳ್ತಾ ಇರೋದು. ಲೇಜಿ ತಗೊಂಡೋಗಿ ಒಂದಲ್ಲಿ 2 ಲೋಡ್ ಮಾಡಿ ಮಣ್ಣು ತಿಂತಾರ ಅವರು.
ಅದೇ ಅವಾಗ ಹೇಳಿಲ್ವಾ ಮೂರ್ನಾಲ್ಕು round ಮಂಡೋರು 40,000 ಜನ ಬಿಲ್ ಮಾಡಿ ಹೇಳು. ನೀ ಕುತ್ಕೊಂಡಿದ್ದೆ ನೀ ಕರೆಕ್ಟ್ ಮಾತಾಡು. ಹ್ಞೂ ಕಾಕ. ಮೆಂಬರ್ಗೆ ಹೇಳಿ ಮೆಂಬರ್ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಏನ್ ನಮ್ಮ ಸಿದ್ದಾಪುರ ಗ್ರಾಮ ಪಂಚಾಯತಿ ವೈನಸ್ಕೋಟೆ ಹೋಬಳಿಯ ಪಾವಗಡ ತಾಲೂಕು ತುಮಕೂರು ಡಿಸ್ಟಿಕ್ ನಂತ ಒಂದು ಗ್ರಾಮ ಪಂಚಾಯತಿ ಇದೊಂದು ಅವ್ಯವಹಾರಗಳನ್ನ ಸೃಷ್ಟಿ ಮಾಡಕ್ ಇದೇ ಪಂಚಾಯತಿಲಿ ಅತಿ ಹೆಚ್ಚು ಆಗ್ತಾ ಇದಾವೆ. ಹಂಗಾಗಿ ಈ ಪಂಚಾಯತಿಲಿ ಇರೋಂಥ ಮೆಂಬರ್ಗಳಾಗಿರ್ಲಿ ಬೇರೆ ಯಾರೇ ಆಗಿರ್ಲಿ ನಮ್ಮ ಜಾಲವಾಡಿನ ಯೂತ್ ಹುಡುಗರಿದ್ದಾರೆ ಇವರಿಗೆ ಅರಿವು ಮೂಡಿಸೋದಂತಾಗಲಿ ಮತ್ತೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ಆಯ್ತಾ ಇಲ್ಲ. ಪಂಚಾಯತಿಲಿ ಬರೀ ಹಗರಣಗಳೇ ಆಯ್ತವೆ. ಯಾವುದೋ ಒಂದು ಕೆಲಸ ಒಂದು ಚರಂಡಿ ನಿರ್ಮಾಣಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮನ್ನು ನಿಲ್ಲಿಸಲದ ಆರೋಪಗಳು ಹಾಕಿ ನಮ್ಮ ಮೇಲೆ ದುಷ್ಟನೆಗಳಿಂದ ಮಾತಾಡೋಕ್ಕೂ ರೆಡಿ ಆಗಿದ್ದಾರೆ. ಈಗ ಅವ್ರನ್ನ ಕರೆಸ್ತೀನಿ ಇವ್ರನ್ನ ಕರೆಸ್ತೀನಿ ಅಂತಂದ್ರೆ ಯಾರನ್ನೇ ಕರೆಸ್ಲಿ ಐ ಡೋಂಟ್ ಕೇರ್. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಶನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣನ್ಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬರ್ತೀರಲ್ವಾ? ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.